ಕೊರೋನಾ ಲಸಿಕೆದ ಅಭಿಯಾನ 100 ಕೋಟಿ ಡೋಸ್ ಪೂರ್ತಿಯಾಯಿನ ಹಿನ್ನೆಲೆಡು ಕೊಣಾಜೆ ಬಿಜೆಪಿ ಗ್ರಾಮ ಸಮಿತಿ ಬೊಕ್ಕ ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಒಟ್ಟು ಸೇರಿಗಿಡೆ ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಿಗೂ ಸಿಬ್ಬಂದಿಗಳಿಗೂ ಆಶಾ ಕಾರ್ಯಕರ್ತರಿಗೂ ಮಾನಾದಿಗೆ ಲೇಸನ ಸೋಮವಾರ ಬಯ್ಯಗ್ ನಡಪಾಯರು. ಬಿಜೆಪಿ ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಮಾತೆರೆಲ್ಲ ಎತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಚೇರಣ ಮುತಾಲಿಕೆಡು ಇಡೀ ದೇಶ ಪೆರ್ಮೆ ಪಡೆಪುನಂಚಿನ ಸಾಧನೆ ಮಂತದನು. ಈ ಸಾಧನೆಡು ವೈದ್ಯರನ ಆಶಾ ಕಾರ್ಯಕರ್ತರ ಕೊಡುಗೆ ಮಲ್ಲವು ಕಂಡು ತೆರಿಪಾಯರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಇದರ ವತಿಯಿಂದ ನಮ್ಮ ಜಗಮೆಚ್ಚಿದ ನಾಯಕ ನಮ್ಮ ನರೇಂದ್ರ ಮೋದಿಜಿಯವರ ಕನಸು ಕೊರೋನಾ ಮುಕ್ತ ಭಾರತ. ಆ ದೃಷ್ಟಿಯಲ್ಲಿ 100 ಕೋಟಿ ಲಸಿಕೆಯನ್ನು ನೀಡಿದಂಥ ಒಂದು ಸುಸಂದರ್ಭ ನಮ್ಮ ಸೌಭಾಗ್ಯ. ಯಾಕಂತ ಹೇಳಿದರೆ ಇನ್ನಿತರ ದೇಶಗಳಲ್ಲಿ ಈಗಲೂ ಕೂಡ ಕೊರೋನಾದ ಆರ್ಭಟ ಮತ್ತೊಂದು ಹಂತಕ್ಕೆ ಪ್ರಾರಂಭ ಆಗಿದೆ. ನಾವು ಪೂರ್ಣ ಪ್ರಮಾಣದಲ್ಲಿ ಅದನ್ನು ತಡೆಗಟ್ಟುವಲ್ಲಿ ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿ ವರ್ಗ PHC ಇರ್ಬೋದು, ಇನ್ನಿತರ ಸರ್ಕಾರಿ ಸಂಸ್ಥೆಗಳನ್ನು ಕೂಡ ಗೌರವಿಸುವಂಥ ಒಂದು ಜವಾಬ್ದಾರಿಯನ್ನು ನಮಗೆ ಪಕ್ಷ ನೀಡಿದೆ. ಆ ದೃಷ್ಟಿಯಲ್ಲಿ ಇಲ್ಲಿ ನಮ್ಮ ಹೊಸತಾಗಿ ಬಂದಂಥ ನಿಮ್ಮ PHC ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಅಥವಾ ಹಿರಿಯರು ಇರ್ಬೋದು, ಅಥವಾ ನಮ್ಮ ಡಾಕ್ಟರ್ಸ್ ಇರ್ಬೋದು, ನೀವೆಲ್ಲರೂ ಸೇರಿ ವ್ಯಾಕ್ಸಿನೇಷನ್ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡಿದ್ದೀರಿ ಅನ್ನುವಂಥ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಸೊ ಅದರ ಒಟ್ಟಿಗೆ ಈ 100 ಕೋಟಿ ಲಸಿಕೆ ಆ ಸಂಖ್ಯೆ ಮುಟ್ಟುವಲ್ಲಿ ನಿಮ್ಮ ಪ್ರಯತ್ನವೂ ಕೂಡ ಉಂಟು. ಇದು ನಾವು ಮನಗಂಡಿದ್ದೇವೆ. ಆ ದೃಷ್ಟಿಯಲ್ಲಿ ನಿಮ್ಮನ್ನು ಒಂದು ಗೌರವಿಸುವುದು, ಒಂದು ಗುರುತಿಸುವುದು, ಅದು ನಮ್ಮ ಬಾಳಿಗೆ ನಮ್ಮ ಪಕ್ಷ ಕೊಟ್ಟ ಜವಾಬ್ದಾರಿ, ಅದರೊಟ್ಟಿಗೆ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು, ನಮ್ಮ ಮಂಡಲದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಜಿಲ್ಲೆ ಇದರ ಉಪಾಧ್ಯಕ್ಷರನ್ನು ಸಂತೋಷ್ ರೈಬೋಳಿಯಾರು, ಅದೇ ರೀತಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿನ ಅಧ್ಯಕ್ಷರು ಅವರು, ಅದರೊಟ್ಟಿಗೆ ನಾವೆಲ್ಲ ಸೇರಿ ನಿಮಗೆ ಒಂದು ಗೌರವ ಕೊಡುವಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇವೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈಬೋಳಿಯಾರ್ ಪಾತಿರೊಂದು ಕೋವಿಡ್ ಲಸಿಕೆಯನ್ನು ಧರ್ಮಾರ್ಥವಾದ ಮಾತಾ ವರ್ಗದಕ್ಲೆಗ್ ಸರಿಸಮವಾದ ಪಟ್ಟಿನ ಕೀರ್ತಿ ಉಪ್ಪುನವು ನಮ್ಮ ದೇಶ ಭಾರತಗೂ ಮಾತ್ರ ಪಂಡು ತೆರಿಪಾಯರು. ಒಂದು ವಿಶೇಷವಾದ ಕಾರ್ಯಕ್ರಮ, ವಿಶೇಷದಲ್ಲಿ ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಂದರೆ 100 ಕೋಟಿ ಲಸಿಕೆ ನಮ್ಮ ಭಾರತ ದೇಶ ಅಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. 138 ಕೋಟಿ ಜನಸಂಖ್ಯೆ ಇರುವಂಥ ಅತ್ಯಂತ ದೊಡ್ಡ ಅಂದರೆ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಜಗತ್ತಿನಲ್ಲಿ. ಕೊರೋನಾ ಎಂಬ ಮಹಾಮಾರಿ ಬಂದಾಗ ವಿಶ್ವಸಂಸ್ಥೆಯ ಒಟ್ಟಿಗೆ ಜಗತ್ತಿನ 106 ದೇಶಗಳು ನಮ್ಮನ್ನು ನೋಡಿದವು. ಅತ್ಯಂತ ಜಾಸ್ತಿ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ಕೊರೋನಾದ ಸಮಯದಲ್ಲಿ ಯಾವ ಪರಿಸ್ಥಿತಿಗೆ ಬಂದು ಮುಟ್ಟಬಹುದು. ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಬ್ಯಾಂಗ್ಳೂರು, ಅತ್ಯಂತ ಜನನೀಬಿಡ ಇದರಲ್ಲಿ ಕೊರೋನಾ ಎಂಬ ಮಹಾಮಾರಿಯ ದಬ್ಬಾಳಿಕೆಯ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಬಹುದು ಎಂಬ ಲೆಕ್ಕಾಚಾರ ನಾವು ಇಂಡಿಯಾದ ನಮ್ಮ ಪ್ರಧಾನಿ, ನಮ್ಮ ಈ ರಾಜ್ಯದ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಆಲೋಚನೆ ಮಾಡಿದಲ್ಲ, ವಿಶ್ವಸಂಸ್ಥೆ ಆಲೋಚನೆ ಮಾಡ್ತಾಯಿತ್ತಂತೆ. ಆದರೆ ದೇವರದ್ದು ವಿಶೇಷವಾದ ಆಶೀರ್ವಾದ ಇವತ್ತು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಈ ಕಾರ್ಯಕ್ರಮ ಮಾಡಲು ಬಂದವರು ವಿಶೇಷವಾಗಿ ಕ್ಷೇತ್ರದ ಉಪಾಧ್ಯಕ್ಷರು, ಈ ಪಂಚಾಯತಿನ ಉಪಾಧ್ಯಕ್ಷರು, ಕ್ಷೇತ್ರದ ಟ್ರೆಸರರ್, ಕಾರ್ಯದರ್ಶಿ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, APMCನ ಸದಸ್ಯರು, ಪಂಚಾಯತ್ನ ಗೌರವಾನ್ವಿತ ಸದಸ್ಯರು, ಮೋರ್ಚಾದ ಅಧ್ಯಕ್ಷರುಗಳು ಮತ್ತು ಬೇರೆ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಂಥ ನನ್ನ ಅತ್ಯಂತ ಆತ್ಮೀಯ ಮಿತ್ರರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ನರೇಂದ್ರ ಮೋದಿಜಿಯವರೊಂದು ಕನಸುಂಟು. ಈ ಜಗತ್ತಿನಲ್ಲಿ 100 ಕೋಟಿ ಲಸಿಕೆ ಕೊಟ್ಟಂಥ ದೇಶ ಬೇರೆ ಯಾವುದಿಲ್ಲ. ಆ ಲಸಿಕೆ ಕೂಡ ಫ್ರೀಯಾಗಿ ಕೊಟ್ಟದ್ದು ಲಸಿಕೆ. 1 ಪೈಸೆ ಹಣ ಯಾವುದೇ ಒಬ್ಬ ಬಡವನಲ್ಲಾಗಲಿ ಶ್ರೀಮಂತರನ್ನು ತೆಗೆದುಕೊಳ್ಳಿ. ಆ ಲಸಿಕೆ ಯಾವ ರೀತಿಯಲ್ಲಿ ಈ ದೇಶ ಕೊಟ್ಟಿದೆ ಅಂದರೆ ಶ್ರೀಮಂತರಿಗೂ ಒಂದೇ ಟೈಪು, ಮಧ್ಯಮ ವರ್ಗದವರಿಗೂ ಒಂದೇ ಟೈಪು, ಪಾಪದವರಿಗೂ ಒಂದೇ ಟೈಪು, ಜಾತಿ ಮತ ಭೇದ, ಆ ಪಾರ್ಟಿ ಈ ಪಕ್ಷ ಆ ಪಕ್ಷ ಅಂತ ಯಾವುದೂ ಲೆಕ್ಕಾಚಾರ ಮಾಡದೆ ಈ ದೇಶದ ನಾಗರಿಕರಿಗೆ ಕೊರೋನಾ ಬರಬಾರದೆಂಬ ಉದ್ದೇಶದಿಂದ
ಅದನ್ನು ಯಾವ ರೀತಿಯಲ್ಲಿ ಇದು ಮಾಡಿದಂದರೆ, ಉದಾಹರಣೆಗೆ ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿ ಡಾಕ್ಟರ್ ಸುಧಾಕರ್, ನಮ್ಮ ಜಿಲ್ಲೆಯ DHO, ನಮ್ಮ ಜಿಲ್ಲೆಯ DMO, ಅದರ ಒಟ್ಟಿಗೆ ಇದರ THO, ಅದರ ಒಟ್ಟಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ಸ್ ಆ್ಯಂಡ್ ಅವರ ಸ್ಟಾಫ್, ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಅಧಿಕಾರಿಗಳು, ಅದಕ್ಕೆ ಪಟ್ಟಂಥ ಶ್ರಮ. ಅದಕ್ಕಾಗಿ ನರೇಂದ್ರ ಮೋದಿಜಿಯವರು ನೇರವಾಗಿ ಹೇಳಿದರು, 100 ಕೋಟಿ ಲಸಿಕೆ ಈ ದೇಶದಲ್ಲಿ ಕೊಟ್ಟಾಯಿತು, ಕಂಟ್ರೋಲ್ ಬಂದಾಯಿತು. ನೀವು ಒಂದು ಕೆಲಸ ಮಾಡಬೇಕು, ನೀವು ನನ್ನನ್ನು ಗೌರವಿಸುವುದು, ನನ್ನನ್ನು ಆರಾಧನೆ ಮಾಡೋದಲ್ಲ, ನೀವು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಬೇರೆ ಬೇರೆ ಆರೋಗ್ಯ ಕೇಂದ್ರ, ಅಲ್ಲಿಗೆ ಹೋಗಿ ನಿತ್ಯ ನಿರಂತರವಾಗಿ ಆ ಕೆಲಸವನ್ನು ಮಾಡಿದಂಥ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರನ್ನು ಒಂದು ಗುಲಾಬಿ ಹೂವನ್ನಾದರೂ ಕೊಟ್ಟು ಅವರನ್ನು ಗೌರವಿಸಬೇಕೆಂದು ನರೇಂದ್ರ ಮೋದಿಜಿಯವರು ಹೇಳಿದರು. ಯಾಕೆ ಅಂತ ಹೇಳಿದರೆ, ಫಸ್ಟ್ ಕೊರೋನಾ ಎಫೆಕ್ಟ್ ಆದಾಗ ಗಂಡ ಹೆಂಡತಿಯ ಹತ್ತಿರ ಬರಲಿಲ್ಲ, ತಾಯಿ ಮಗನ ಹತ್ತಿರ ಬರಲಿಲ್ಲ, ಮಗಳು ತಾಯಿ ಹತ್ತಿರ ಹೋಗಲಿಲ್ಲ, ಮಕ್ಕಳಿಗೆ ಬಂದರೂ ಕೂಡ ದೂರದಲ್ಲಿ ನಿಲ್ತಿದ್ರು. ಯಾರಾದರೂ ಕೊರೋನಾ ಎಫೆಕ್ಟ್ ಆದಂಥ ಯಾವುದಾದ್ರೂ ಪೇಷಂಟ್ ಇದ್ದರೆ ರೂಮಲ್ಲಿದ್ದು ಅವರಿಗೆ ಅನ್ನ ಊಟ ಕೊಡ್ತಿದ್ದಂಥ ವಿಷಯ. ಆಸ್ಪತ್ರೆಯಲ್ಲಿ ಕೊರೋನಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ PPE ಕಿಟ್ ಹಾಕಿ ಮಾಡಿದಂಥ ನಿಮ್ಮ ಸೇವೆ, ನೀವು ಎಷ್ಟೇ ಕೊರೋನಾ ಬರಲಿ, ತನ್ನ ಜೀವಕ್ಕೆ ಅಪಾಯ ಇದೆ, ಇದು 100ಕ್ಕೆ 100 ಡೇಂಜರ್ ಅಂದರೂ ಕೂಡ ನೀವು PPE ಕಿಟ್ ಹಾಕಿರ್ಬೋದು. ಆ ನಿತ್ಯ ನಿರಂತರವಾಗಿ ಆ ಜನಸೇವೆ ಮಾಡಿದ್ದನ್ನು ಯಾವುದೇ ಲೆಕ್ಕಾಚಾರದಲ್ಲಿ ಕೂಡ ನಾವು ನಿಮ್ಮ ಋಣವನ್ನು ತೀರಿಸಲು ಅಸಾಧ್ಯ. ಈ ಭೂಮಿಯ ಮೇಲೆ ಸಾಧ್ಯ, ಇಂಪಾಸಿಬಲ್. ಯಾಕೆಂದರೆ ಆ ರೀತಿಯನ್ನು ಸಂಬಳ ಸಿಗ್ತದೆ, ಕೆಲಸ ಸಿಗ್ತದೆ, ಅದು ಬೇರೆ ಬೇರೆ ರೀತಿ. ಆದರೆ ಮತ್ತೊಬ್ಬರು ಬದುಕಬೇಕು, ಕೊರೋನಾ ಎಂಬ ಮಹಾಮಾರಿ ನಮ್ಮಿಂದ ತೊಲಗಬೇಕೆಂಬ ಲೆಕ್ಕಾಚಾರದಲ್ಲಿ ದುಡಿದಂಥ ಈ ನಮ್ಮ ದೇಶದ ನಿಮ್ಮಂಥ ಆ ಸೇವಾರ್ಥಿಗಳು ಅದನ್ನು ಯಾವ ರೀತಿಯಲ್ಲಿ ಕೂಡ ವರ್ಣನೆ ಮಾಡಿದರು. ನಾವು ಯಾವುದೇ ಗೌರವ ಕೊಟ್ಟರು ಆ ಋಣ ತೀರಿಸಿಗೆ ನಮ್ಮಿಂದ ಅಸಾಧ್ಯವೆಂಬುದು ನರೇಂದ್ರ ಮೋದಿಜಿಯವರ ಭಾವನೆ. ಆ ಭಾವನೆ ಈ ದೇಶದ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಅಚ್ಚಲ್ಲದೆ ಉಳಿಯಬೇಕೆಂಬ ಲೆಕ್ಕಾಚಾರದಲ್ಲಿ ನಿತ್ಯ ನಿರಂತರವಾಗಿ ಅವರು ಕೊಡುವಂಥ, ಅದು ಕೂಡ ನಿನ್ನೆ ಮನ್ ಕಿ ಬಾತಲ್ಲಿ ಕೂಡ ಅದನ್ನೇ ಆ ಮಾತನ್ನು ಹೇಳಿದರು. ನೀವು ನೇರವಾಗಿ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ, ನೀವು ನೇರವಾಗಿ ಹೋಗಿ ಆಶಾ ಕಾರ್ಯ ಭೇಟಿಯಾಗಿ, ನೀವು ನೇರವಾಗಿ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಈಗ ನಿಮ್ಮನ್ನು ನಾವು ಬಹಳ ದೊಡ್ಡ ರೀತಿಯಲ್ಲಿ ಗೌರವ ನೀವು ಮಾಡಿದಂಥ ಸೇವೆಯನ್ನು ನಾವು ಅತ್ಯಂತ ವಿನಯಪೂರ್ವಕವಾಗಿ ನಿಮ್ಮನ್ನು ಗೌರವ ಮಾಡೋದು. ಯಾಕೆಂದರೆ ನೀವು ಮಾಡಿದ ಆ ಸೇವೆ ಇಲ್ಲದಿದ್ದರೆ ನಮ್ಮ ದೇಶ ಆಗಲಿ ಬೇರೆ ದೇಶ ಆಗಲಿ, ನಿನ್ನೆ ನೋಡಿದರೆ ರಷ್ಯಾದಲ್ಲಿ ಎಷ್ಟು 1000 ಜನ ತೀರಿ ಹೋದರು ಕೊರೋನಾದಲ್ಲಿ. ಆದರೆ ನಮ್ಮ ದೇಶದಲ್ಲಿ ಕಂಟ್ರೋಲ್ ಬಂದಿದೆ. ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ಆ ಕೊರೋನಾ ಬರುವಾಗ ವ್ಯವಸ್ಥಿತ ರೀತಿಯಲ್ಲಿ ನೀವು ಕೊಟ್ಟಂಥ ಆ ಮಾರ್ಗದರ್ಶನದೊಟ್ಟಿಗೆ ನಿಮ್ಮ ಕೆಲಸ, ಆ ಕೊರೋನಾ ಲಸಿಕೆಯನ್ನು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. 50-100 ವರ್ಷದಿಂದ ಸಿಡುಬು ರೋಗ ಬಂದಾಗ ಅದಕ್ಕೆ ಬೇಕಾದ ವ್ಯಾಕ್ಸಿನ್ ಹುಡುಕಿಗೆ ಎಷ್ಟೋ ವರ್ಷ ಆಯಿತು. ಪ್ಲೇಗ್ ರೋಗ ಬಂದಿತ್ತು, ಎಷ್ಟೋ ವರ್ಷ ಅದರ ವ್ಯಾಕ್ಸಿನ್ ಹುಡುಕಿಗೆ ಆಯಿತು. ಆದರೆ ಕೊರೋನಾ ಎಂಬ ಮಹಾಮಾರಿ ಬಂದಾಗ ಅದರ ಲಸಿಕೆಯನ್ನು ಭಾರತ ದೇಶದಲ್ಲಿ ನಮ್ಮದೇ ಸೈಂಟಿಸ್ಟ್ ವಿಜ್ಞಾನಿಗಳು, ನಮ್ಮದೇ ಡಾಕ್ಟರ್ಗಳು ಅದರ ಬಗ್ಗೆ ರಿಸರ್ಚ್ ಮಾಡಿ ಅದಕ್ಕೆ ಬೇಕಾದ ಕೊರೋನಾ ಲಸಿಕೆಯನ್ನು ಹುಡುಕಿ ಹಳ್ಳಿಯಲ್ಲಿ ಗಲ್ಲಿಯಲ್ಲಿ ಅದು ಕೂಡ ವಿರೋಧ ಮಾಡಿದರೂ ಕೂಡ, ನಿಮ್ಮನ್ನು ಬೈದರೂ ಕೂಡ, ನಿಮ್ಮನ್ನು ಹೊಡೆದರೂ ಕೂಡ ನೀವು ಅದಕ್ಕೆ ಯಾವುದಕ್ಕೂ ತಲೆಕೆಡಿಸದೆ ನೀವು ಮಾಡಿದಂಥ ಸೇವೆ ಅತ್ಯಂತ ಶ್ರೇಷ್ಠ ಸೇವೆ ಎಂಬ ಲೆಕ್ಕಾಚಾರದಲ್ಲಿ ವೈದ್ಯೋ ನಾರಾಯಣ ಹರಿ ಎಂಬ ಒಂದು ಭಾವನೆ, ಅದು ಇತಿಹಾಸ ಹೇಳಿದ್ದು, ನಾವು ಹೇಳಿದ್ದಲ್ಲ. ಆ ರೀತಿಯಲ್ಲಿ ನಿಮಗೆ ಗೌರವ ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿದ ನಾಯಕರು, ನಮ್ಮ ಅನ್ಯಾನ್ಯ ಜವಾಬ್ದಾರಿ ಹೊತ್ತವರು ನಿಮ್ಮಲ್ಲಿಗೆ ಬಂದಿದ್ದೆವು. ನಿಮ್ಮಲ್ಲಿ ಏನಾದರೂ ಗೌರವ ಕೊಡುವುದಾದರೆ ನಿಮ್ಮಲ್ಲಿಗೆ ಬಂದು ನಿಮಗೆ ವಿಶೇಷವಾಗಿ ಕೈ ಮುಗಿದು ಇನ್ನಷ್ಟು ಸಮಾಜ ಸೇವೆ ಮತ್ತು ಇನ್ನಷ್ಟು ಸೇವೆ ಮಾಡುವ ಶಕ್ತಿಯನ್ನು ಪರಮಾತ್ಮ ನಿಮಗೆ ಕೊಡಲಿ. ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಆರೋಗ್ಯ, ಅದರ ಒಟ್ಟಿಗೆ ಕೀರ್ತಿಯನ್ನು ಆ ದೇವರು ನಿಮಗೆ ಕರುಣಿಸಲಿ. ಇನ್ನಷ್ಟು ಜನಸೇವೆ ಮಾಡುವಂಥ ಅತ್ಯುನ್ನತವಾದ ವಿಶಾಲವಾದ ಹೃದಯ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ, ನಾವು ಕೊಡುವಂಥ ಅತ್ಯಂತ ಸಣ್ಣ ಆ ಪ್ರೀತಿಯ ಕೊಡುಗೆ ನೀವು ಬಹಳ ಕಿಂಚಿತ್ ಅದನ್ನು ಅತ್ಯಂತ ಹೃದಯಪೂರ್ವಕವಾಗಿ ನೀವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ
ನಾಟಕಲ್ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಹರ್ಷಿತಾ ಜಿ ಇಂಬೆರೆನು ಮಾನಾದಿಗೆ ಮಲ್ತೆರು. ಅಂಚನೆ ಮಾತಾ ಆಶಾ ಕಾರ್ಯಕರ್ತರಿಗೂ ಪೂ ಕೊಡ್ದು ಗೌರವಿಸಾಯರು. ಆರೋಗ್ಯ ಕೇಂದ್ರದ ಸಿಬ್ಬಂದಿಲು ಬೊಕ್ಕ ಆಶಾ ಕಾರ್ಯಕರ್ತೆಯರ್ನ ರಾತ್ರ ಪಗೆಲ್ದ ಶ್ರಮದಾವರ ಈ ಸಾಧನೆ ಆತನ ಪಣದ ಡಾಕ್ಟರ್ ಹರ್ಷಿತಾ ತೇಪಾಯರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ BJP ಅವರ ವತಿಯಿಂದ ಇವತ್ತು ನಮಗೆ 100 ಕೋಟಿ ವ್ಯಾಕ್ಸಿನೇಷನ್ ಅಚೀವ್ ಮಾಡಿದ್ದಕ್ಕಾಗಿ ಇಲ್ಲಿ ಬಂದು ನಮಗೋಸ್ಕರ ಒಂದು ಸನ್ಮಾನವನ್ನು ಮಾಡಿದರು. ಸೊ ಇದು ಬಂದಿದ್ದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ಈ ವ್ಯಾಕ್ಸಿನೇಷನ್ಗೆ ನಾನು ಬಂದು ಇಲ್ಲಿ ಒಂದು 3 ರಿಂದ 4 ತಿಂಗಳಾಗಿದೆ ಅಷ್ಟೇ. ನಾನು ಹೇಳಿದ್ದನ್ನು ನನಗೆ ಇವತ್ತು ವ್ಯಾಕ್ಸಿನೇಷನ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ನನ್ನ ಸಿಸ್ಟರ್ಸ್ನವರಿಂದ ಮತ್ತು ನನ್ನ ಆಶಾ ಕಾರ್ಯಕರ್ತರಿಂದ. ಅವರು ಒಂದು ಸತಿನೂ ಆಗೋದಿಲ್ಲ ಅಂತ ನನಗೆ ಯಾವತ್ತೂ ಸಹ ಹೇಳಿಲ್ಲ. ಅವರು ಇದ್ದಿದ್ದಕ್ಕೇ ಇವತ್ತು ನಾವು ಅಚೀವ್ ಮಾಡಲಿಕ್ಕೆ ಆಗಿದ್ದು. ನಮ್ಮ ಏರಿಯಾದಲ್ಲಿ ಅಟ್ಲೀಸ್ಟ್ ಒಂದು 85-90% ನಾವು ವ್ಯಾಕ್ಸಿನೇಷನ್ ಕವರೇಜ್ ಮಾಡಿದ್ದೀವಿ. ಎಲ್ಲರಿಗೂ ಹೋಗಿ ಮಾಡಿರೋವಂಥದ್ದು. ಎಷ್ಟೇ ಬೆಳಗ್ಗೆ ಬನ್ನಿ ಅಂತಂದ್ರೂ ಸಂಜೆ ತನಕ ಅವ್ರು ಊಟ ಸಹ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ ಅಂತೇಳ್ಬಿಟ್ಟು ನನಗೋಸ್ಕರ ಮತ್ತು ಜನರಿಗೋಸ್ಕರ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ನಾನು ಎಷ್ಟು ನನ್ನ ಸ್ಟಾಫಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋದಿಲ್ಲ. ಸಿಸ್ಟರ್ಸ್ ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಕಡೆಯಿಂದ ಅಷ್ಟೇ ಇವತ್ತು ಸಾಧ್ಯವಾಗಿದ್ದು. ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ಗೂ ತುಂಬಾ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೊಂದು ಜಾಗದಲ್ಲಿ ಬಂದು ಮಾಡ್ತೀವಿ ಅಂದ ತಕ್ಷಣ ಅವರು ಒಪ್ಪಿದ್ರು. ಆಮೇಲೆ ನಮಗೆ ಏನು ಸಹಕಾರ ಬೇಕಂದ್ರೂ ಕೊಡಲಿಕ್ಕೆ ಅವರು ರೆಡಿ ಇದ್ದರು. ನಮಗೆ ಒಂದು ಕಾಫಿ ತಿಂಡಿಯಿಂದ ಆಗಿರ್ಬೋದು, ಊಟದಿಂದ ಆಗಿರಬಹುದು, ನಮಗೆ ವೆಹಿಕಲ್ಸಿಗೆ ಕಷ್ಟ ಆಗಿದ್ದಾಗ ಸಹ ಅವರು ನಮ್ಮನ್ನು ಕರ್ಕೊಂಡೋಗೋ ವ್ಯವಸ್ಥೆ ಮಾಡಿರುವಂಥದ್ದು. ಯಾರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕೋಗೋದಿಲ್ಲ. ನಿಜವಾಗ್ಲೂ ಸರ್ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊಣಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ರಾಮಕೃಷ್ಣ ಪಟೋರಿ, ಬಿಜೆಪಿ ಕುಡ್ಲ ಮಂಡಲ ಉಪಾಧ್ಯಕ್ಷರು ಯಶವಂತ್ ಅಮೀನ್, ಕೊಣಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನವೀನ್ ಶೆಟ್ಟಿ ಕುರ್ನಾಡ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಪ್ರೇಮಾನಂದ ರೈ, ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಪೂರ್ಣಿಮಾ ಶೆಟ್ಟಿ, ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬೆದ್ರೋಳಿಗೆ, ಕುಡ್ಲ ಮಂಡಲ ಬಿಜೆಪಿ ಹಿಂದುಳಿದ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಗಟ್ಟಿ, ಕೊಣಾಜೆ ಪಂಚಾಯತ್ ಸದಸ್ಯರು ಶ್ರೀಮತಿ ವೇದಾವತಿ ಗಟ್ಟಿ, ಶ್ರೀಮತಿ ವಿಚೇತಾ ರೈ, ಶ್ರೀಮತಿ ಶಶಿಕಲಾ, ಕೊಣಾಜೆ ಶಕ್ತಿ ಕೇಂದ್ರದ ಪ್ರಮುಖ್ ಸನತ್ರೈ ಕಕ್ಕೆಮಜಲ್, ಸತ್ಯಭಟ್ ಎಡಂಬ, ಚಂದ್ರಶೇಖರ್ ಶೆಟ್ಟಿ ಮಾರಿಕಳ ಈ ಪೊರ್ತೋಟುಗೆ ಎತ್ತರು.